ಟೆನ್ಷನಲ್ಲಿದೆ. ಯಾಕೆಂದರೆ ಮಗು ಎನ್ ಐ ಸಿಯಲ್ಲಿ ಇದೆ ಅಂದರೆ ಹೇಗೆ ಎನ್ ಐ ಸಿಯಲ್ಲಿ ಅರೌಂಡ್ 10,000 ತನಕ ನಿಮಗೆ ಖರ್ಚು ಬೀಳ್ತದೆ. ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಮಣಿಪಾಲ್ ಹಾಸ್ಪಿಟಲದ್ದು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಫೈನಲಿ ನನ್ನ ಮಿಸ್ಸಸ್ ಡೆಲಿವರಿ ಆಗಿದೆ. ತುಂಬ ಜನಕ್ಕೆ ನ್ಯೂಸ್ ಗೊತ್ತಿಲ್ಲ, ಆದರೆ ಕೆಲವು ಜನಕ್ಕೆ ನ್ಯೂಸ್ ಗೊತ್ತಿದೆ. ಇಟ್ಸ್ ಅ ಟ್ವಿನ್ ಬೇಬಿ ಗರ್ಲ್ಸ್. ಜಲ್ವಾ ಹಮಾರ. ಎಲ್ಲರೂ ತುಂಬ ಹ್ಯಾಪಿ ನಮ್ಮ ಫ್ಯಾಮಿಲಿಯಲ್ಲಿ. ಆ್ಯಕ್ಚುಲಿ ನಾವೆಲ್ಲರೂ ಹೆಣ್ಮಕ್ಳೇ ಬೇಕು ಅಂತ ಅಂದ್ಕೊಂಡಿದ್ವಿ, ಅಂದರೆ ನಮಗೆ ಆಸೆ ಇತ್ತು. ಫೈನಲಿ ಹೆಣ್ಮಗು ಆಗಿದೆ. ತುಂಬ ಹ್ಯಾಪಿ. ದೇವರು ಬಂಪರ್ ಆಫರ್ ಕೊಟ್ಟಿದ್ದಾರೆ, ಒಂದಲ್ಲ ಅದು ಸಹ ಎರಡೆರಡು. ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂದರೆ ಅದೇ. ಆ್ಯಕ್ಚುಲಿ ಅದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಗಿತ್ತಂತೆ ಆ ಮೂಮೆಂಟ್. ಆದರೆ ಒಂದು ಟೈಮಿಗೆ ಹ್ಯಾಪಿಯಾಗಿ ಅದೇ ಮೂಮೆಂಟಲ್ಲಿ ಸ್ಯಾಡ್ಸ್ ಆಗಿದ್ದೆ. ಯಾಕಂದರೆ ಒಂದು ಮಗು ಇಮಿಡಿಯೇಟಾಗಿ ಎನ್ ಐ ಸಿ ಕರ್ಕೊಂಡು ಹೋಗ್ತಿದ್ರು. ಸೊ ಅದು ನೋಡಿ ತುಂಬ ಬೇಜಾರಾಗಿತ್ತು. ನಾನು ಆ್ಯಕ್ಚುಲಿ ಮುಖ ಸಹ ನೋಡಿರಲಿಲ್ಲ ನನ್ನ ಮಗುವದ್ದು. ಎನ್ ಐ ಸಿ ಒಳಗೆ ಹೋದ್ಮೇಲೆ ಮತ್ತೆ ಹೇಳಿದರು ಮಗು ನೋಡಿ ಅಂತ. ನಾನು ರಿಕ್ವೆಸ್ಟ್ ಮಾಡಿದೆ, ಆನಂತರ ಮಗು ತೋರಿಸಿದರು. ಇನ್ನೊಂದು ಆ ಮಗು ನೋಡುವಾಗ ಈ ಮಗು ನೋಡಿ ದೊಡ್ಡ ಮಗಳನ್ನು ನೋಡ್ಲಿಕ್ಕೆ ಆಗಿರಲಿಲ್ಲ. ಸೊ ಮತ್ತೆ ಸಿಸ್ಟರ್ ಒಟ್ಟಿಗೆ ರಿಕ್ವೆಸ್ಟ್ ಮಾಡಿ ಮತ್ತೆ ಅವರು ಫೈನಲ್ ತೋರಿಸಿದರು. ಬೆಸ್ಟ್ ಮೂಮೆಂಟ್, ಹ್ಯಾಪಿ ಮೂಮೆಂಟ್ ಕೂಡ ಇತ್ತು, ಸ್ಯಾಡ್ ಮೂಮೆಂಟ್ ಕೂಡ ಇತ್ತು ತುಂಬ. ಅಂದರೆ ನಾನು ಅಷ್ಟು ಹೆದರಿದ ಲೈಫಲ್ಲಿ ಅದೇ ಫಸ್ಟ್ ಟೈಮ್. ಅಂದರೆ ಹ್ಯಾಪಿ ಮೂಮೆಂಟ್ ಒಟ್ಟಿಗೆ ಸ್ಯಾಡ್ ಮೂಮೆಂಟ್ ಸಹ ಫೀಲ್ ಮಾಡಿದ ಟೈಮಲ್ಲಿ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಇಷ್ಟವಾಗಿ ನಾನು ಆ ಥರ ಯಾವತ್ತೂ ಫೀಲ್ ಮಾಡಿರಲಿಲ್ಲ. ಆನಂತರ ನನ್ನ ಹೆಂಡತಿ ನನ್ನ ಅರ್ಧಾಂಗಿಯ ಬಗ್ಗೆ ಏನೂ ನ್ಯೂಸ್ ಇರಲಿಲ್ಲ ಹೆತ್ತ ನಂತರ, ಹೆರಿಗೆ ಆದ ನಂತರ. ಸೊ ಗಡಿ ಹೋಗಿ ನಾನು ಕೇಳ್ತಿದ್ದೆ ಏನಾಗಿದೆ ಅಂತೆ. ಯಾರಿಗೆ? ಹೌದು, ಅವಳಿಗೆ ಆ್ಯಕ್ಚುಲಿ ಮಕ್ಕಳನ್ನು ತೋರಿಸಿರಲಿಲ್ಲ ಅಂತೆ. ಇವಳಿಗೆ ಸ್ವಯ ಇರಲಿಲ್ವ ಅಂತ ನಂಗೆ ಗೊತ್ತಿಲ್ಲ. ಇವಳಿಗೆ ಯಾವ ಮಗು ಅಂತಲೇ ಗೊತ್ತಿರಲಿಲ್ಲ ಏನು ಅಂತ. ಇವಳಿಗೆ ವಾರ್ಡಿಗೆ ಹೋದ ನಂತರನೇ ಒಂದು ಮಗು ಕೊಟ್ಟ ಮೇಲೆ ಗೊತ್ತು. ಮತ್ತೊಂದು ಮಗು ಎನ್ ಐ ಸಿ ಹೋದ್ಮೇಲೆ ನೋಡಿದ್ದು ಇವಳು. ಆ್ಯಕ್ಚುಲಿ ಇವಳಿಗೆ ಡೆಲಿವರಿ ಆದ ಕೂಡಲೇ ಆ್ಯಕ್ಚುಲಿ ತೋರಿಸ್ತಾರೆ, ನಂಗೆ ಗೊತ್ತಿಲ್ಲ ಇಲ್ಲಿ ಹೇಗೆ ಅಂತ. ಆ್ಯಕ್ಚುಲಿ ತೋರಿಸಲಿಲ್ಲ ಇಲ್ಲಿ ಅವಳಿಗೆ. ಯಾಕೆ ಏನು ಯಾವ ರೀಸನ್ ಅಂತ ನಮ್ಗೆ ಗೊತ್ತಿಲ್ಲ, ನೋಡುವ. ಆದರೆ ನಾನು ಇಷ್ಟು ಲೇಟಾಗಿ ಲಾಗ್ ಯಾಕೆ ಬಿಡ್ತಾ ಇದ್ದೇನೆಂದರೆ, ನಮ್ಮ ಮಗು ಆ್ಯಕ್ಚುಲಿ ಎನ್ ಐ ಸಿ ಯಲ್ಲಿತ್ತು. ಎನ್ ಐ ಸಿ ಅಂದರೆ ಮಗು ತುಂಬ ಕ್ರಿಟಿಕಲ್ ಕಂಡೀಷನ್ ಇರುವಾಗ ಎನ್ ಐ ಸಿಯಲ್ಲಿ ಇಡ್ತಾರೆ ಮಗುವನ್ನು. ಸೊ ನನ್ನ ಸೆಕೆಂಡ್ ಬೇಬಿ ಎನ್ ಐ ಸಿಯಲ್ಲಿತ್ತು. ಇನ್ನೊಂದು ಮಗು ಆ್ಯಕ್ಚುಲಿ ಏನು ತೊಂದರೆ ಇರಲಿಲ್ಲ. ಆದರೆ ಅದೇ ತುಂಬ ಟೆನ್ಷನಲ್ಲಿದ್ವಿ. ಇಷ್ಟು ಆ್ಯಕ್ಚುಲಿ ಡೆಲಿವರಿ ಆದದ್ದು 7ಗೆ. ನಾವು ಹಾಸ್ಪಿಟಲ್ ಹೋಗಿದ್ದು 6 ಆಫ್ ಜೂನ್. ಡೆಲಿವರಿ ಆದದ್ದು 7ಗೆ. ಈಗ ಎಷ್ಟು ದಿನ ಆಗಿದೆ? ಈಗ ಆಲ್ಮೋಸ್ಟ್ 12 ಡೇಸ್ ನಂತರ ನಾವು ಮನೆಗೆ ಬಂದದ್ದು. ನಾನು ಆ್ಯಕ್ಚುಲಿ ತುಂಬ ಟೆನ್ಷನಲ್ಲಿದೆ. ಯಾಕೆಂದರೆ ಮಗು ಎನ್ ಐ ಸಿಯಲ್ಲಿ ಇದೆ ಅಂದರೆ ಎಲ್ಲರೂ ಒಂದೊಂದು ರೀತಿ ಹೇಳ್ತಿದ್ರು. ಅಂದರೆ ಎನ್ ಐ ಸಿ ಮಗು ಹಾಗೆ ಆಗ್ತದೆ ಹೀಗೆ ಆಗ್ತದೆ, ತುಂಬ ಟೆನ್ಷನಲ್ಲಿದ್ದೆ. ಸೊ ಫೈನಲಿ ಹ್ಯಾಪಿ. ಅಂದರೆ ನನ್ನ ಮಗು ತುಂಬ ಫಾಸ್ಟ್ ರಿಕವರಿ ಆಗಿದೆ, ತುಂಬಾ ಫಾಸ್ಟ್ ರಿಕವರಿ ಆಗಿದೆ. ಅದೌದು. ಮತ್ತು ನಮ್ಮದು ಈಗ ಎಂತ ಹೇಳ್ತಾರೆ, ಜಾಗರಣೆ ಆಗಿದೆ. ಇನ್ನು ನಮ್ಮದು ಜಾಗರಣೆ ದಿನ 24 ಅವರ್ಸ್ ಇಲ್ಲ. ಆ್ಯಕ್ಚುಲಿ ಡೇ ಟೈಮಲ್ಲಿ ಒಳ್ಳೆ ರೀತಿ ಮಲಗ್ತಾರೆ. ನೈಟ್ ಆಗುವಾಗ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ನೈಟ್ ಆಗುವಾಗ ಒಂದು ಹಾಲು ಕುಡಿಸಿ ಸ್ವಲ್ಪ ಹೊತ್ತಾದ ನಂತರ ಬೊಬ್ಬೆ, ಇಬ್ಬರದು ಕೂಡ. ಅದು ಸಹ ದೊಡ್ಡವಳದಂದು ಹೇಳೋದೇ ಬೇಡ, ತುಂಬ ಬೊಬ್ಬೆ ಇದೆ. ಫೇಸ್ ರಿವೀಲ್ ಆ್ಯಕ್ಚುಲಿ ಈಗ ಮಾಡೋದಿಲ್ಲ, ಒಂದು ಸ್ವಲ್ಪ ದಿನ ಆಗಲಿ. ಯಾಕಂದರೆ ಮಕ್ಕಳು ತುಂಬ ಸಣ್ಣದಿದ್ದಾರೆ, ಅದಕ್ಕೋಸ್ಕರ. ಮತ್ತು ನನ್ನ ಮಕ್ಕಳ ಅಮ್ಮನನ್ನು ಬೇಕಾದರೆ ತೋರಿಸ್ತೇನೆ. ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಮಣಿಪಾಲ್ ಹಾಸ್ಪಿಟಲದ್ದು. ಯಾಕಂದರೆ ಅಲ್ಲಿನ ಸೆಕ್ಯೂರಿಟಿ ಅದು ಅಂದರೆ ಅವ್ರ ಸೆಕ್ಯೂರಿಟಿ ಅವರು ಒಂದು ಆ್ಯಕ್ಚುಲಿ ಅವರಿಗೆ ಒಂದು ಬಿಹೇವ್ ಮಾಡಲಿಕ್ಕೆ ಗೊತ್ತಿಲ್ಲ ನಿಜ ಹೇಳಬೇಕಂದ್ರೆ. ತುಂಬ ಜನ ಒಳ್ಳೆಯಿದ್ದಾರೆ, ಒಳ್ಳೆಯದಿಲ್ಲ ಅಂತಲ್ಲ. ಆದರೆ ಕೆಲವು ಜನ ಅಂದರೆ ತುಂಬ ವರ್ಸ್ಟ್. ಒಂದು ಹೇಗೆ ಮಾತಾಡಬೇಕು ಏನಂತ ಇಲ್ಲ, ಅಂದರೆ ರಫ್ ಮಾತಾಡೋದು. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯವರು ಏನಂದರೆ ಅಲ್ಲಿ ಬರುವವರೆಲ್ಲ ಅವರ ಟೆನ್ಷನಲ್ಲಿ ಅವರು ಇಡ್ತಾರೆ. ಅದರ ಮೇಲೆ ಇವರದ್ದು ಕೆಲವು ರೂಲ್ಸ್ ನಾವೆಲ್ಲರೂ ಫಾಲೋ ಮಾಡಲೇಬೇಕು. ಯಾಕಂದರೆ ರೂಲ್ಸ್ ಇರೋದೇ ಹಾಸ್ಪಿಟಲ್ನ ಭದ್ರತೆಗೋಸ್ಕರ, ಅಲ್ಲಿನ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅಷ್ಟು ಇದು ಮಾಡಿರ್ತಾರೆ. ಆದರೆ ಕೆಲವು ಅಂದರೆ ತುಂಬ ಅತಿಯಾಗಿ ಓವರ್ ಮಾತಾಡ್ತಾರೆ. ಅಂದರೆ ಒಂದು
ಒಳ್ಳೆ ರೀತಿಯಲ್ಲಿ ಮಾತಾಡಿ ಗೊತ್ತಿಲ್ಲ ಆ ಸೆಕ್ಯೂರಿಟಿಗಳಿಗೆ. ತುಂಬ ಜನ ಅಂದರೆ ಕೆಲವರು ಆ್ಯಕ್ಚುಲಿ ತುಂಬ ಹೊಡೆದಿದ್ದಾರೆ. ಕೆಲವರು ಲೇಡೀಸ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಜೆಂಟ್ಸ್ಗಳು ಒಳ್ಳೆ ಇದ್ದಾರೆ. ಆದರೆ ನನಗೆ ಅದೇ ನಾನು ಕೂಡ ಕೆಲವೊಮ್ಮೆ ಒಂದು ನನಗೆ ಕೂಡ ಗಲಾಟೆ ಆಗಿತ್ತು ಆ್ಯಕ್ಚುಲಿ ಒಂದೆರಡು ಸಲ. ನಮಗೆ ಆ್ಯಕ್ಚುಲಿ ಗೊತ್ತಿಲ್ಲ ಅಂದರೆ ಅವರು ಹೇಳಬೇಕು ಹೇಗೆ ಏನು ಅಂತ. ಆದರೆ ಅವರು ನಾವು ಬೇಕಂತಲೇ ಗೊತ್ತಿದ್ದು ಹಾಗೆ ಮಾಡ್ತಾ ಇದ್ದೇವೆ ಅನ್ನೋ ಹಾಗೆ ಮಾತಾಡ್ತಾರೆ. ಅದು ಆ್ಯಕ್ಚುಲಿ ನನಗೆ ಆ್ಯಕ್ಚುಲಿ ಸರಿ ಕಾಣಲಿಲ್ಲ ಯಾಕೋ. ಮತ್ತು ಬೇರೆ ವಿಷಯದಲ್ಲಿ ಅದೇ ನಮಗೆ ಗಂಡಸರಿಗೆ ಅಲ್ಲಿ ಸ್ಟೇ ಆಗಲಿಕ್ಕೆ ತುಂಬ ಕಷ್ಟ. ಒಂದು ಆ ಫ್ಲೋರಲ್ಲಿ ನಿಲ್ಲಕ್ಕಿಲ್ಲ, ಈ ಫ್ಲೋರಲ್ಲಿ ನಿಲ್ಲಕ್ಕಿಲ್ಲ. ನನಗೆ ಕೆಲವು ಅವ್ರದ್ದು ಅರ್ಥನೇ ಆಗೋದಿಲ್ಲ, ಅಂದರೆ ಅದಕ್ಕೆ ಲಾಜಿಕ್ಸ ಇಲ್ಲ. ಈಗ ನಮ್ಮ ಹೆಂಡತಿಯಲ್ಲಿ ಅಡ್ಮಿಟ್ ಇರುವಾಗ ಗಂಡಸರಿಗೆ ವಿಸಿಟ್ ತುಂಬ ಇಲ್ಲ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಸ್ವಲ್ಪ ಹೋಗಿ ಏನಾದರೂ ಒಂದು ಫುಡ್ ಕೊಡು ಅಂದರೂ ಬಂದು ಸೆಕ್ಯೂರಿಟಿ ಅವ್ರದ್ದು ಬೊಬ್ಬೆ ಆಗ್ತದೆ. ಮತ್ತು ಅಲ್ಲಿ ಎಷ್ಟೋ ಗಲಾಟೆ ಆಗ್ತದೆ. ಅಂದರೆ ದಿನಕ್ಕೆ ಒಂದು ಕಡಿಮೆ ಅಂದರೆ 3-4-5 ಗಲಾಟೆ ಆಗೇ ಆಗ್ತದೆ. ಯಾಕಂದರೆ ಅವರ ಟೆನ್ಷನ್ ಇರ್ತಾರೆ. ಅದರ ಮೇಲೆ ಇವರದ್ದು ಅಂದರೆ ಓವರ್ ಅದು ಆ್ಯಕ್ಚುಲಿ ರೂಲ್ಸ್. ಎಲ್ಲ ಕಡೆ ಸೆಕ್ಯೂರಿಟಿ ಇದ್ದಾರೆ, ಫ್ರಂಟ್ ಗೇಟಿಂದ ಹಿಡಿದು ಪ್ರತಿಯೊಂದು ಫ್ಲೋರಲ್ಲಿ ಸ್ಟೆಪ್ನಿಂದ ಎಂಟ್ರಿ ಆಗೋ ಕೂಡ ಇದ್ದಾರೆ, ಆ ಫ್ಲೋರಿಗೆ ಸೆಕ್ಯೂರಿಟಿ ಇದ್ದಾರೆ. ಆದರೂ ಕೂಡ ಅವರದ್ದು ಅದರಲ್ಲಿ ಕೂಡ ಅಂದರೆ ತುಂಬ ಅತಿ ಆಗ್ತದೆ. ಅದು ನನ್ನ ಪ್ರಕಾರ ಹಾಗೆ ನನಗೆ ಅನಿಸಿದ ಪ್ರಕಾರ. ನಾನೀಗ ಇಷ್ಟು ದಿನದಿಂದಲ್ಲಿದ್ದೆ, ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳೋದು. ಮತ್ತು ಮಲಗಲಿಕ್ಕೆ ಅಂದರೆ ಹಾಸ್ಪಿಟಲಲ್ಲಿ ಸ್ಟೇ ಆಗಿ ಗಂಡಸರಿಗೆ ಮಲಗಲಿಕ್ಕೆ ಅಂದರೆ ತುಂಬ ಕಷ್ಟ. ಅಲ್ಲಿ ನೀವು ಯಾವ ರೂಮ್ ಮಾಡಿದರೂ ಕೂಡ ಗಂಡಸರು ಆ ಫ್ಲೋರಿಂದ ಈ ಫ್ಲೋರಿಗೆ ಹೋಗಿ ಒಂದು ಸೆಕೆಂಡ್ ಮತ್ತು ಫಸ್ಟ್ ಫ್ಲೋರಲ್ಲಿ ಮಲಗಲಿಕ್ಕೆ ಬಿಡ್ತಾರೆ 9 ಗಂಟೆ ನಂತರ. ಅಂದರೆ ಅದಕ್ಕೆ ಕೂಡ ತುಂಬ ಅಂದರೆ ಎಲ್ರಿಗೂ ಸಿಗೋದಿಲ್ಲ ಮಲಗಲಿಕ್ಕೆ ಕೂಡ. ತುಂಬ ಕಡಿಮೆ ಸ್ಪೇಸ್ ಇರ್ತದೆ, ಅದರಲ್ಲಿ ಅಡ್ಜಸ್ಟ್ ಮಾಡಬೇಕು. ಸೊ ಹೀಗೆ ಒಂದು 12 ದಿನದ್ದು ಜೈಲಿನಲ್ಲಿ ಇದ್ದಾಗೆ ಆಗಿತ್ತು. 12 ದಿನದ್ದು ಜೈಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಫೈನಲಿ ಬಂದ್ವಿ ಮನೆಗೆ, ಅದೇ ಒಂದು ಖುಷಿ. ಮತ್ತು ಮಣಿಪಾಲದಲ್ಲಿ ಆಯುಷ್ಮಾನ್ ಕಾರ್ಡ್ ಆಗ್ತದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಆಗ್ತದೆ ಮಣಿಪಾಲದಲ್ಲಿ ಆಯುಷ್ಮಾನ್ ಕಾರ್ಡ್. ಆದರೆ ಅಲ್ಲಿ ಒಂದು ನಾನು ನೋಡಿದ್ದೇನೆಂದರೆ ಆಯುಷ್ಮಾನ್ ಕಾರ್ಡಿಗೆ 12 ಬೆಡ್ ಮಾತ್ರ ರಿಸರ್ವ್ ಮಾಡಿರ್ತಾರೆ. ಆ 12 ಬೆಡ್ ಯಾವತ್ತು ನೋಡಿದರೆ ನಿಮಗೆ ಫುಲ್ಲೇ ಇರ್ತದೆ, ನೀವು ಯಾವಾಗ ಬೇಕಾದ್ರೆ ನೋಡಿ. ನಾನು ಆ್ಯಕ್ಚುಲಿ ಕೆಲವು ಸಲ ಆಯುಷ್ಮಾನಲ್ಲಿ ಇದು ಮಾಡಲಿಕ್ಕೆ ಕೆಲವು ಸಲ ಹೋದೆ. ಆದರೆ ಆ್ಯಕ್ಚುಲಿ ಅವರು ಬೆಡ್ ಫುಲ್ ಅಂತ ಹೇಳಿದರು. ವಿದಿನ್ 48 hours ಒಳಗೆ ಹೇಳಬೇಕಂತ ಹೇಳ್ತಾರೆ. ಆದರೆ 2 days ಅವರು ಅವ್ರ ಹತ್ರ ಕೇಳಿ ಇವರ ಹತ್ರ ಕೇಳಿ ಹಾಗೆ ಹೇಳಿ 2 days ಅಲ್ಲಿ ಆಗ್ತದೆ. ನಮಗೆ ಬೆಡ್ ಇಲ್ಲ ಅಂತ ಹೇಳಿ 2 days ನಿಲ್ಲಿಸ್ತಾರೆ. ಮತ್ತು ನಾವು ಹೋದ ನಂತರ 2 ದಿನ ನಂತರ ಹೋದ ನಂತರ 48 ಅಂದರೆ 24 48 hours ಒಳಗೆ ಹೇಳಬೇಕಂತ ಹೇಳ್ತಾರೆ. ಏನಂತ ಇದು ಮಾಡೋದು ನಮಗೆ ಆ್ಯಕ್ಚುಲಿ ಅರ್ಥ ಸಹ ಆಗೋದಿಲ್ಲ ಅದು ಹೇಗೆ ಏನಂತ. ನೀವು ಯಾರು ಕೂಡ ಮಣಿಪಾಲಕ್ಕೆ ಹೋಗೋರಿದ್ದರೆ ಮೊದಲು ಅಲ್ಲಿ ಹೇಗೆ ಅಂತ ಕೇಳಿ ಮತ್ತೆ ನೀವು ಅಡ್ಮಿಷನ್ ಆಗ್ಬೋದು, ನಿಮ್ಮದು ಅಡ್ಮಿಟ್ ಆಗ್ಬೋದು, ಏನಿದ್ರು ಕೂಡ ಅದು ಮತ್ತೆ ಮಾಡಿ. ಮೊದಲು ಒಂದು ಅಲ್ಲಿಯ ಬಗ್ಗೆ ವಿಚಾರ ಮಾಡಿ ಹೇಗೆ ಯಾವ ಕಾರ್ಡ್ ಹೇಗೆ ಇದಾಗ್ತದೆ ಅಂತ ಹೇಳಿ ಮೊದಲು ವಿಚಾರ ಮಾಡಿಕೊಳ್ಳಿ. ಆ್ಯಕ್ಚುಲಿ ನಮಗೆ ಹಾಗೆ ಆಗಲಿಲ್ಲ. ನನಗೆ ಆಯುಷ್ಮಾನ್ ಕಾರ್ಡ್ ಕೂಡ ಸಿಗಲಿಲ್ಲ. ಆ್ಯಕ್ಚುಲಿ ಮೊದಲೇ ಅಲ್ಲಿ ಅದು ಕಾಸ್ಟ್ ಎಕ್ಸ್ಪೆನ್ಸಿವ್. ನನಗೆ ಅರೌಂಡ್ 1.5 ತನಕ ನಮಗೆ ಈಗಾಗಲೇ ಆಗಿದೆ. ಒಂದು ಖಾಲಿ ಡೆಲಿವರಿ ಖರ್ಚೆ ನಮಗೆ 1.5 lakhs ತನಕ ಆಯಿತು ಇಷ್ಟರವರೆಗೆ. ಅಂದರೆ ನಾವು ಇದ್ದದ್ದು 13 days, ಆಲ್ಮೋಸ್ಟ್ 13 days ಇದ್ವಿ. 1.5 lakhs ನಮಗೆ ಆಗಿದೆ. ಇನ್ನು ಅಲ್ಲಿ ಕೆಲವರು 1.5 ತಿಂಗಳು NICಯಲ್ಲಿದ್ದ ಮಗುವನ್ನು 1.5 ತಿಂಗಳು 2 ತಿಂಗಳಂತೆ ಅಲ್ಲಿ ಒಂದು 8 ಲಕ್ಷ 10 ಲಕ್ಷ ಬಿಲ್ಲೆಲ್ಲ ಆಗಿರ್ತದೆ. ಸೊ ನೀವು ಯಾರು ಕೂಡ ಆಯುಷ್ಮಾನ್ ಕಾರ್ಡ್ ಆಗ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು ನಿಮ್ಮದು ಕಾರ್ಡ್, ಅದರ ಬಗ್ಗೆ ಮೊದಲು ವಿಚಾರಣೆ ಮಾಡಿ ನಂತರ ಅಡ್ಮಿಷನ್ ನೋಡಿ. ವಿಚಾರಣೆ ಮಾಡದೆ ನಮಗೆ ಆ್ಯಕ್ಚುಲಿ ಅಲ್ಲಿ ಗೊತ್ತು ಸಹ ಆಗೋದಿಲ್ಲ. ನಿಮಗೆ ಎಜುಕೇಟೆಡ್ ಆಗಿದ್ದರೆ ಗೊತ್ತಾಗ್ಬೋದು, ಆದರೆ ಏಜ್ ಆದವರಿಗೆಲ್ಲ ತುಂಬ ಕಷ್ಟ. ಸೊ ಮೊದಲು ವಿಚಾರಣೆ ಮಾಡಿಕೊಂಡು ನಂತರ ನೋಡಿ. ಬ್ಯಾಕ್ಗ್ರೌಂಡೆಲ್ಲ ನಮ್ಮ ಗುಣ ಹೇಳ್ತಾ ಇದ್ದಾರೆ ತುಳುವಲ್ಲಿ. ಆ್ಯಕ್ಚುಲಿ ನಮಗೆ ಏನು ಹೆಲ್ಪ್ ಆಗಲಿಲ್ಲ. ನಾನು ತುಂಬ ಆಚೆ ಓಡಿದ್ದೆ, ಆದರೆ ನಮಗೆ ಒಂದು ಯಾರು ಕೂಡ ಹೆಲ್ಪ್ ಮಾಡಲಿಲ್ಲ. ಅಂದರೆ ಆಯುಷ್ಮಾನ್ ನಾನು ತುಂಬ ರಿಕ್ವೆಸ್ಟ್ ಸಹ ಮಾಡಿದೆ. NICಯಲ್ಲಿರುವಾಗ ಮಗುವಿಗೆ ಪರ್ ಡೇಗೆ NICಯಲ್ಲಿ ಅರೌಂಡ್ 10,000 ತನಕ ನಿಮಗೆ ಖರ್ಚು ಬೀಳ್ತದೆ. ಅಲ್ಲಿ ಅದು ಟ್ರೀಟ್ಮೆಂಟ್ ಆದರೆ ಹೇಳಲಿಕ್ಕೆ ಸಾಗೋದಿಲ್ಲ, ಅದಕ್ಕಿಂತ ಜಾಸ್ತಿ ಆಗ್ಬೋದು. ಮಗು ಕಂಡೀಷನ್ ಮೇಲೆ ಡಿಪೆಂಡ್ ಅಂತೆ. 10,000 ಆ್ಯಕ್ಚುಲಿ ಅಕ್ಯುರೇಟ್ ಅಲ್ಲ ನಿಮಗೆ, ಅಂದರೆ ಅಷ್ಟೇ ಅಂತ ಇಲ್ಲ, 10,000 ಅಂತಲೇ ಇಲ್ಲ ನಿಮಗೆ. ಅದಕ್ಕಿಂತ ಜಾಸ್ತಿ ಆಗ್ಬೋದು, ಕಡಿಮೆ ಸಹ ಆಗ್ಬೋದು. ಆದರೆ NICಯಿಂದ ಸ್ಟೆಪ್ ಡೌನ್ ಹಾಕಿದ ಮೇಲೆ ಸ್ವಲ್ಪ ರೇಟ್ ಕಡಿಮೆ. ಮಕ್ಕಳನ್ನು ಭಾರಿ ರೀತಿಯ ಒಳ್ಳೆ ರೀತಿಯಲ್ಲಿ ಸವರ್ತಾ ಇದ್ದಾರೆ ಅಮ್ಮ. ಹೇಗಿದೆ ಎಕ್ಸ್ಪೀರಿಯನ್ಸ್? ಮಾಮ್ ಟು ಬಿ ಅಲ್ಲ, ಮಾಮ್ ಆಗಿ ಆಯ್ತು, ಇನ್ನೆಂತ ಮಾಮ್ ಟು ಬಿ. ಹೇಗೆ
ಮಾಮ್ ಎಕ್ಸ್ಪೀರಿಯನ್ಸ್ ಕನ್ನಡದಲ್ಲಿ ಅಪ್ಪನಿಗೆ ನಿದ್ದೆ ಕಜ್ಜಿಡ್ಲಿಕ್ಕೆ ಆಗುದಿಲ್ಲ. ಕಜೇರ್ ಎಚ್ಚರಿಕೆಯಲ್ಲಿ ಇರ್ಬೇಕಾಗ್ತದೆ ಜಾಸ್ತಿ ಹೊತ್ತು. ಅಪ್ಪ ಇರುದಿಲ್ಲ, ಅಪ್ಪ ಬೈದು ಅಪ್ಪನಿಗೆ ಮತ್ತೆ ಲಾಸ್ಟ್ಗೆ ಸಿಟ್ಟೆ ಬರ್ತದೆ. ಮತ್ತೆಂತ ಮಾಡುದು ಅಷ್ಟೊತ್ತು. ಹಾಗಾದ್ರೆ ಅಮ್ಮ ಎಂತ ಮಾಡ್ಬೇಕು? ಅಮ್ಮನಿಗೆ ಅದು ಅಭ್ಯಾಸ ಇರ್ತದೆ, ನಮ್ಗಿರುದಿಲ್ಲ. ಎಷ್ಟು ಅದಕ್ಕಿಂತ ಮುಂಚೆ 4-5 ಹೆತ್ತಿದ್ದಾಳೆ ಅಮ್ಮ. ಹೆತ್ಲಿಲ್ಲ, ಆದ್ರೆ ಮಕ್ಕಳಂದ್ರೆ ಅವಳಿಗೆ ಇಷ್ಟ ಅಲ್ಲ. ಇಷ್ಟ ಹೌದು. ಪುಟಾಣಿ ಅಂತ ಕಾಲು ಚಿನ್ನಿ ಕಾಲು. ಇನ್ನೊಂದ್ರದ್ದು ತೋರಿಸ್ಲಿಕ್ಕೆ ಆಗುದಿಲ್ಲ, ಮಲಗಿದ್ದಾಳೆ. ಅವರು ಎದ್ರೆ ಮತ್ತೆ ದೊಡ್ಡ ಯುದ್ಧನೇ ಸ್ಟಾರ್ಟ್ ಆಗ್ತದೆ. ಕಣ್ಣೋಪನ್ ಆಗಿದೆ. ಬಾರಿ ಜೋರಿನವರು ಅಪ್ಪನಾಗಿ. ಇವರು ನಮ್ಮ ಜಲಜಕ್ಕ ಅಂತ ಹೇಳಿ ನಮ್ಮ ಮನೆಯ ನೇಬರ್. ಬಚ್ಚದಿಂದ ಇವರದ್ದು ಲಿಪ್ಪೆಲ್ಲ ಬಾಪಿ ಹೋಗಿದೆ. ಇದಿಷ್ಟು ನನ್ನ ಹಾಸ್ಪಿಟಲ್ ಎಕ್ಸ್ಪೀರಿಯನ್ಸ್. 10-12 ದಿನ ಹೇಗೆ ಹೋಯ್ತಾ ಅಂದರೆ ತುಂಬ ಕಷ್ಟದಲ್ಲಿ ಹೋಗಿದೆ, ಬೇಗನೂ ಹೋಗಲಿಲ್ಲ. ಆದರೆ ಯಾವಾಗ ಮನೆ ಬರ್ತೇವೆ ಅಂತ ಅನಿಸಿತ್ತು. ಇದಿಷ್ಟು ನನ್ನ ಹಾಸ್ಪಿಟಲ್ ಎಕ್ಸ್ಪೀರಿಯನ್ಸ್ ಗೈಸ್. ಓಕೆ ಗೈಸ್, ಇವತ್ತಿಗೆ ಇಷ್ಟೇ ಈ ಲಾಗಲ್ಲಿ. ಇನ್ನು ನೆಕ್ಸ್ಟ್ ಲಾಗಲ್ಲಿ ನೋಡುವ. ಟಿಲ್ ದೆನ್ ಟಾಟಾ, ಟೇಕ್ ಕೇರ್, ಬಾಯ್.